ಲಾಕ್ಡೌನ್ ಘೋಷಣೆಯಾಗಿದ್ದಾಗಿನಿಂದ ಉಡುಪಿ ಜಿಲ್ಲೆಯಲ್ಲಿ ನಿರಾಶ್ರಿತರು ಯಾವುದೇ ಸೌಕರ್ಯವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರಿಯಾದ ಊಟವಿಲ್ಲದೆ, ನಿಲ್ಲಲು ನೆಲೆಯಿಲ್ಲದೆ ಕೆಲವರು ಅಸ್ವಸ್ಥಗೊಂಡಿದ್ದಾರೆ. ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸಿ ನಿರಾಶ್ರಿತರಿಗೆ ತಾತ್ಕಾಲಿಕ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೇಸ್ತ ಶೀರೂರು ಅವರು ಆಗ್ರಹಿಸಿದ್ದಾರೆ. ಕೊರೋನಾ ಟೈಮ್ ಕೂಡ ವನಸ್ ತಿಕ್ಕುನಿ ಬಾರಿ ಬಂಗ ಬೇಲೆಜ್ಜಿ ಒಂದು ಸೈಡ್ ಅಂಚಿನ ವನಸ್ ಕೆಲ ರಡು ಮೂಜಿ ವನಸ್ಪುರಕ್ಕೆ ತಂದು ಉಣ್ಪಿನಿಚ್ಚಿ ಅವೇನಿಗೆ ದಕ್ಕುನು ಗಲೀಜು ಮಲ್ಪುನು ಒಬ್ಬರು ಮಲ್ತದಲ್ಲಿ ಬಸ್ ಸ್ಟ್ಯಾಂಡ್ ನೆಕ್ಕೊಂಜಿ ಕರೆಕ್ಟಾದ ಒಂಜಿ ಕೊಂಜಿ ಒಂದು ಮಲ್ತು ಕೊರಡು ಬಕ್ಕ ಏನಾಗ ತಿನ್ಪಿನ ವಸ್ತುನು ಕೂಡ ತೋಡು ಐಟಿನ ಕೂಡ ದಕ್ಕುವಿರು ಅವು ಭಾರಿ ತಪ್ಪವು ತಿಕ್ಕುನೇ ಭಾರಿ ಬಂಗ ತಿಕ್ಕೆ ದುರೋಪಾಗಿ ಮಲ್ತದಲ್ಲಿ ಅವೇನಂಜಿ ಸರಿ ಮಲ್ಕೊಡು ನಮ್ಮ ಊರುಡು ನಮಗೆ ತಿಕ್ಕುನೇ ಬಾರಿ ಬಂಗ ಹಣ ಇಂದು ಕೊರೋನಾ ಗಿರಣ ಪಂಡದು ಬೆಂಪಿನಾಗಲೇ ಬೆಂಡ್ರೆಗೆ ಇಚ್ಚಿ ಆ ಪಕ್ಷ ಈ ಪಕ್ಷ ಪಂಡು ನಮ್ಮ ಲಗಡಿಗೆ ತಂದಿದ್ದೇವೆ ಹಣ ಹೆಂಗೆ ಒಡೆ ಬೋಡು ನಾನು ದಿನ ಎಪ್ಪರೆ ಒಂಜೆ ಬಲ್ಲಿಗೆ ಸೈಯೋಡು ಇದನ್ನ ಹೆಂಗಲೇ ದಾರ ಇಚ್ಚಿ ಬಕ್ಕೆ ನಮ್ಗೆ ಇಲ್ಲ ಇಚ್ಚಿ ಅಪ್ಪೆಮ್ಮೆ ಇಚ್ಚಿ ತೀರ್ಬೋತೀರಿ ಇಲ್ಲ ಇಚ್ಚಿ ಹಣ ಈ ರೀತಿ ಮಾತಲ್ಲ ನನ್ನ ದುಂಬುಗೆ ಹೆಂಚಿನ ಆಕಲೆ ಓಟು ಬಾಡ್ನೆ ಮೊಕಲೆ ಓಟು ಬಾಡ್ನೆ ಓಟು ಬಾಡ್ನಲ್ಲ ಎಂಕಲೆ ಏನೋ ಕೊಡೋದಿಲ್ಲ ಎಂಕಲೆ ದಾಲ ಇಚ್ಚಿ ಎಂಕಲು ಪಾಪ ಬಡೇವರಾದುಲ್ಲ